ಮಾಧ್ಯಮ ಮಿತ್ರರೊಂದಿಗೆ ಕ್ರಿಸ್ಮಸ್ ಸ್ನೇಹಕೂಟವು ಉಡುಪಿ ಧರ್ಮ ಪ್ರಾಂತ್ಯದ ಆಶ್ರಯದಲ್ಲಿ ಉಡುಪಿ ಧರ್ಮ ಪ್ರಾಂತ್ಯದ ಸಭಾಂಗಣದಲ್ಲಿ ನಡೆಯಿತು. ಕೇಕ್ ಕತ್ತರಿಸುವ ಮೂಲಕ ಗಣ್ಯರು ಕ್ರಿಸ್ಮಸ್ ಸ್ನೇಹಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಜೋಸೆಫ್ ರೆಬೊಲ್ಲೋ ಹಾಗೂ ಲಾರೆನ್ ಪಿಂಟೋ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಪಿ ಲಕ್ಷ್ಮಣ್ ನಿಮ್ಮರಗಿ ಮಾತನಾಡಿ, ಕಷ್ಟ ಬಂದಾಗ ಬೇರೆಯವರಲ್ಲಿ ಹೇಳಿದಾಗ ಮನಸ್ಸು ಹೇಗೆ ಹಗುರವಾಗುತ್ತದೆಯೋ ಅದೇ ರೀತಿ ಎಲ್ಲರನ್ನ ಒಂದುಗೂಡಿಸಿ ಹಬ್ಬ ಆಚರಿಸಿದಾಗ ಹಬ್ಬದ ಖುಷಿ ಇಮ್ಮಡಿಯಾಗುತ್ತದೆ. ಎಲ್ಲಾ ಧರ್ಮಗಳು ಶಾಂತಿಯನ್ನ ಪ್ರತಿಪಾದಿಸುತ್ತದೆ. ಹಬ್ಬವೊಂದರಲ್ಲಿ ಪೊಲೀಸ್ ಇಲಾಖೆಯನ್ನ ಸೇರಿಸಿಕೊಂಡಿರುವುದು ಇದೇ ಮೊದಲು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ಹಬ್ಬ ಹರಿದಿನ ಆಗಿರ್ಬೋದು, ಸುಖ ಸಂತೋಷ ಅನ್ನೋದಾಗಿರ್ಬೋದು, ಅಥವಾ ಏನೇ ಒಂದು ಸಂತೋಷದ ವಿಚಾರ ಅಂತ ಅನ್ನೋದನ್ನ ಹಂಚ್ಕೊಂಡಾಗ ಅದು ಡಬಲ್ ಆಗುತ್ತೆ, ಅದು ಹಂಚ್ಕೊಂಡಾಗ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನಿಜ. ಸೊ ಅದೇ ರೀತಿ ಕಷ್ಟ ಬಂದಾಗ ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ನಿರಾಳ ಆಗುತ್ತೆ ಅನ್ನೋದು ಎಷ್ಟು ಸರಿನೋ, ಅದೇ ರೀತಿ ಸುಖ ಸಂತೋಷ ಮತ್ತೆ ನೆಮ್ಮದಿ ಇವನ್ನ ಬೇರೆಯವ್ರ ಜೊತೆಗೆ ಹಂಚಿಕೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಮಾಧ್ಯಮದವರ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಒಂದು ಅರ್ಥಪೂರ್ಣವಾಗಿ ನಡೀತಾ ಇದೆ. ಕ್ರಿಸ್ಮಸ್ ದ ಅಲ್ಟಿಮೇಟ್ ಗೋಲ್ ಏನು ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಸೊ ಎಲ್ಲ ಧರ್ಮಗಳು ಹೇಳೋದು ಒಂದೇ, ಏನು ಅಂತಂದ್ರೆ ಶಾಂತಿಯ ಸಂದೇಶ. ಸೊ ನೀವು ಯಾವುದೇ ಒಂದು ಧರ್ಮ ನೋಡಿ, ಹಿಂಸೆ ಅನ್ನೋದನ್ನ ಯಾವ ಧರ್ಮನೂ ಹೇಳಿಲ್ಲ. ಅಹಿಂಸೆ ಮತ್ತೆ ಸತ್ಯ ಮಾರ್ಗದನ್ನೇ ಪ್ರತಿಯೊಂದು ಧರ್ಮವೂ ಹೇಳಿರೋದು. ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಫಾದರ್ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಕ್ರಿಸ್ಮಸ್ ಸಂದೇಶವನ್ನ ನೀಡಿದ್ರು. ಪ್ರೀತಿಯ ಅಗಾಧತೆಯನ್ನ ತೋರಿಸುವುದೇ ಶಿಲುಬೆ. ದೇವರು ಮನುಕುಲದ ಉದ್ಧಾರಕ್ಕಾಗಿ ಯೇಸುವನ್ನ ಭೂಲೋಕಕ್ಕೆ ಕಳುಹಿಸಿದ್ರು. ಯೇಸು ಕ್ರಿಸ್ತರು ಭೂಲೋಕದ ಕಲ್ಯಾಣಕ್ಕಾಗಿ ಪ್ರೀತಿಯನ್ನ ತೋರ್ಪಡಿಸಲು ತಮ್ಮನ್ನ ತಾವು ಶಿಲುಬೆಗೆ ಅರ್ಪಿಸಿದ್ರು. ನಾವು ಶಾಂತಿ ಪ್ರೀತಿಯ ಸಾಧನಗಳಾಗಲು ಪ್ರಯತ್ನಿಸೋಣ, ಬದುಕು ಸಾರ್ಥಕಗೊಳಿಸುವ ಅಂತ ಸಂದೇಶ ನೀಡಿದ್ರು. ಮನುಷ್ಯರಾಗಿ ನಮ್ಮ ಮಧ್ಯೆ ಜೀವಿಸಲು ಬಂದರು. ಒಂದು ಕೊಟ್ಟಿಗೆಯಲ್ಲಿ ಅವರು ಹುಲು ಮಾನವರಾದರು. ಆ ಹಬ್ಬ ಕ್ರಿಸ್ಮಸ್ ನಮ್ಮನ್ನು, ಸಾಮಾನ್ಯ ಮಾನವರನ್ನು ದೇವರ ಮಕ್ಕಳನ್ನಾಗಿಸಲು ದೇವಪುತ್ರ ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಆಗಮಿಸಿದರು. ಅವರು ಕೊಟ್ಟಂಥ ಸಂದೇಶ ಪ್ರಮುಖವಾಗಿ ಎರಡು, ಒಂದು ಪ್ರೀತಿ, ಇನ್ನೊಂದು ಶಾಂತಿ. ಪ್ರೀತಿಯ ಬಗ್ಗೆ ನಮ್ಮ ಹೆಚ್ಚುವರಿ ಜಿಲ್ಲಾಧಿಕಾರಿ ಈಗಲೇ ಹೇಳಿದರು. ದೇವರು ಈ ಲೋಕವನ್ನು ಅದೆಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರ ಯೇಸುವನ್ನೇ ಅವರು ನಮಗಾಗಿ ಕೊಟ್ಟರು. ಸಮಾರಂಭದಲ್ಲಿ ಅಪರ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪಾಂಡೇಲು, ಧರ್ಮಕ್ಷೇತ್ರದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಚೇತನ್ ಲೋಬೋ, ಫಾದರ್ ರಾಯ್ಸನ್ ಫೆರ್ನಾಂಡಿಸ್, ಮೈಕಲ್ ರಾಡ್ರಿಗಸ್ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.